ಉಡುಪಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪೊಲೀಸ್ ವಸತಿ ಸಮುಚ್ಚಯವನ್ನ ಉದ್ಘಾಟನೆ ಮಾಡಿದರು। ಈ ಸಂದರ್ಭದಲ್ಲಿ ಕೆಲ ಪೊಲೀಸ್ ಕಾನ್ಸ್ಟೇಬಲ್ಗಳು ಅಧಿಕಾರಿಗಳ ಕುಟುಂಬದವರು ಆರಗ ಜ್ಞಾನೇಂದ್ರ ಅವರನ್ನ ಭೇಟಿಯಾಗಿ ನಮಗೂ ಕೂಡ ಹೊಸ ಮನೆಗಳನ್ನ ಕಟ್ಟಿಸಿಕೊಡಿ ಎಂದು ಒತ್ತಾಯಿಸಿದರು। ನಮ್ಮ ಮನೆಗಳು ಸೋರ್ತಾ ಇವೆ, ಫ್ಯಾನ್ ತಿರುಗ್ತಾ ಇಲ್ಲ, ವಿದ್ಯುತ್ ದೀಪಗಳು ಉರಿತಾ ಇಲ್ಲ, ಗೋಡೆಗಳು ಬಿರುಕು ಬಿಟ್ಟಿದೆ, ನಮಗೂ ಅಪಾರ್ಟ್ಮೆಂಟ್ ಕಟ್ಟಿಸಿಕೊಡಿ, ಇಲ್ಲವಾದರೆ ನಮ್ಮ ಕಟ್ಟಡದಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸಿ ಎಂದು ಮನವಿ ಮಾಡಿದರು। ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳನ್ನ ಕೂಡಲೇ ಕರೆಸಿದ ಸಚಿವ ಆರಗ ಜ್ಞಾನೇಂದ್ರ ಸಮಸ್ಯೆಗಳನ್ನ ಬೇಗ ಪರಿಹಾರ ಮಾಡಿಕೊಡಿ ಎಂದು ತಾಕೀತು ಮಾಡಿದರು। ಕರೆಂಟ್ ಎಲ್ಲಿ ಇಲ್ಲ, ವೈರ್ ಎಲ್ಲ ಕೆಳಗೆ ನಿಲ್ತಾ ಉಂಟು ಎಲ್ಲ। ಹಳೆ ಬಿಲ್ಡಿಂಗು ನಾವು ಕಟ್ಟಿ 8 ವರ್ಷ ಮಾತ್ರ ಆಗಿದ್ದು, ಆಗಲೇ ಕಿಟ್ಬಿಟ್ಟು ಹೋಗಿದ್ದಾವೆ, ಎಲೆಕ್ಟ್ರಿಕೇಷನ್ನು ನಾದುರಿಸ್ತಾ ಇದೆ ಮತ್ತು ಲೀಕೇಜ್ ಇದೆ ಅಂತ ಹೇಳ್ತಾರೆ। ರಾತ್ರಿಗೆ ಯಾವುದು ಪ್ಯಾಸೇಜ್ ಲೈಟ್ ಇಲ್ಲ, ನಾವೇ ಹಾಕೊಂಡದ್ದು ಬೇರೆ ಹಳೆದಂತ ಹೇಳಿ ಇದು ಮಾಡಿ ವ್ಯವಸ್ಥೆ ಮಾಡಿಸ್ತೇನೆ ಅಂತ ಹೇಳಿ